ಪ್ರವೀಣ್ ನೆಟ್ಟಾರು ಕೇಸಲ್ಲಿ ಈ ಕೇಸಲ್ಲಿ ಈಗಲೇ 7 ಜನ ಈಗ ದಸ್ತಗೀರಾಗಿದ್ದಾರೆ. ನಿನ್ನೆ ಕೂಡ ಕಬೀರ್ ಹೇಳಿಬಿಟ್ಟು ಒಬ್ಬ ದಸ್ತಗೀರಾಗಿದ್ದಾನೆ. ಆದರೆ ಇನ್ನೂ 3 ಜನ ನಮ್ಮ ಮೇನ್ ಯಾರು ಎಸೆಲೆಂಟ್ಸ್ ಇದ್ದಾರೆ ಅವರು ಇನ್ನೂ ಸಿಗಬೇಕಾಗತ್ತೆ. ಸೊ ಅದಕ್ಕಾಗಿ ನಾವು ಇವತ್ತು ಬೆಳ್ಳಾರಿಯಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಮ್ಯಾಂಗ್ಳೂರು ನಗರ ಎಲ್ಲ ಪೊಲೀಸ್ ಅಧಿಕಾರಿ ಜೊತೆಗೆ ಉಳ್ಕಿದ್ದು ಆರೋಪಿಗಳೇನಿದ್ದಾರೆ ಅವರಿಗೆ ಯಾವ ರೀತಿ ನಾವು ದಸ್ತಗೀರು ಮಾಡಬೇಕು, ಅವರಿಗೆ ಯಾವ ರೀತಿ ಸಿಕ್ಯೂರ್ ಮಾಡಬೇಕು, ಅದರ ಸಲುವಾಗಿ ನಾವು ಈಗ ಒಂದು ರಿವ್ಯೂ ಮೀಟಿಂಗ್ ನಾವು ಮಾಡ್ತೀವಿ. ಮತ್ತು ಮ್ಯಾಂಗ್ಳೂರು ಜಿಲ್ಲೆ ಮತ್ತು ಮ್ಯಾಂಗ್ಳೂರು ನಗರದಲ್ಲಿ ಈಗ ಕಾನೂನು ಸುವ್ಯವಸ್ಥೆದು ಏನು ಪರಿಸ್ಥಿತಿ ಇದೆ, ನಾವು 144 ಇನ್ನೂ ಚಾಲನೆಯಲ್ಲಿ ಇದೆ, ಅದು ಕೂಡ ನಾವು ಒಂದು ರಿವ್ಯೂ ನಾವು ಮಾಡ್ತೀವಿ. ಮತ್ತು ಮುಂದೆ ಯಾವ ರೀತಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಒಂದು ಸರಿಯಾದ ರೀತಿಯಿಂದ ಇರಬೇಕು, ಅದರ ಸಲುವಾಗಿ ಕೂಡ ಅಧಿಕಾರಿಗಳಿಗೆ ಸೂಕ್ತ ನಾವು ಸಲಹೆ ಮತ್ತು ನಿರ್ದೇಶಿಸ್ಕೊಡ್ತೀವಿ. ಸರ್, ಈ ಪ್ರವೀಣ್ ನೆಟ್ಟಾರು ಕೇಸಲ್ಲಿ ಹಾರ್ಬರಿಂಗ್ ಮಾಡಿದವರು ಮತ್ತು ತುಂಬ ಜನ ಇನ್ನೂವರೆಗೂ ಅರ್ಸ್ಕೊಂಡು ಆಗಿದ್ದಾರೆ ಅಂತ ಹೇಳಿ ಕೆಲವರೆಲ್ಲ ಮನೆ ಬಿಟ್ಟಿದ್ದಾರೆ ಅನ್ನೋದು ಯಾವ ರೀತಿ ಅದನ್ನು ಅಲ್ಲ, ನಾವು ಅವರಿಗೆ ನೋಡಿ ಯಾರು ಹಾರ್ಬರಿಂಗ್ ಮಾಡಿದರೆ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಈ ಕೇಸ್ನಲ್ಲಿ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅವರು ಎಲ್ಲರ ಮೇಲೆ ನಾವು ಕ್ರಮ ನಾವು ಜರುಗಿಸ್ತೀವಿ. ಮತ್ತು NIA ಕೂಡ ನಮ್ಮ ಜೊತೆಗೇ ಈಗ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರದ್ದು ಆಫೀಸರ್ಸ್ ಪ್ಯಾರಲಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಸೊ ಈಗ ಕರ್ನಾಟಕ ಪೊಲೀಸ್ ಮತ್ತು NIA ಸೇರಿ ನಾವು ಯಾರ್ಯಾರು ಈ ಕೇಸ್ನಿದ್ದಾರೆ ಎಲ್ಲರ ಮೇಲೆ ನಾವು ಕ್ರಮ ಜರುಗಿಸ್ತಿದ್ವಿ. ಮತ್ತು ಅವರು ಓಡಿ ಹೋಗಿದ್ದಾರೆ, ಮತ್ತು ನಾವು ಕೋರ್ಟ್ ಮೂಲಕ ಅವ್ರ ಮೇಲೆ ವಾರೆಂಟ್ ನಾವು ಇಶ್ಯೂ ಮಾಡಿಕೊಂಡು ಮತ್ತು ಅವ್ರದ್ದು ಆಸ್ತಿಗೆಲ್ಲ ಮುಟ್ಟುಗೋಲು ಮಾಡೋದು ಅಥವಾ ಬೇರೆ ಬೇರೆ ಏನು ಪ್ರಕ್ರಿಯೆ ಇದೆ ಅದು ಎಲ್ಲ ಮಾಡಲಿಕ್ಕೆ ನಾವು ಏರ್ಪಾಡು ನಾವು ಮಾಡ್ತೀವಿ. ಇದರ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಸರ್, ಈಗ NIAಗೆ ಯಾವಾಗ ಹ್ಯಾಂಡ್ ಓವರ್? ಇಲ್ಲ ನೋಡಿ, ಅವರು ಮಾಡ್ತಾ ಇದ್ದಾರೆ, ನಮ್ಮ ಜೊತೆಗೇನಿದ್ದಾರೆ, ಅವರು ಪ್ಯಾರಲಲ್ಲಿ ಮಾಡ್ತಾ ಇದ್ದಾರೆ. ಅದು ಇಲ್ಲಕ್ಕೆ NIA ನಾವು ಒಂದು ಜಾಯಿಂಟ್ ಹಾಗೆ ಈಗ ನಾವು ಮಾಡ್ತಾ ಇದ್ವಿ. ಅದು ನಾವು ನೋಡೋಣ. ಇದಕ್ಕೆ ಅವರು ಪ್ರತ್ಯೇಕವಾಗಿ ನಾವು ಅಥವಾ ಅವರು ನಾವು ಇದು ಮಾಡ್ತಾ ಇಲ್ಲ. ನಾವು ಒಂದು ತಂಡ ಹಾಗೆ NIA ಮತ್ತು ಕರ್ನಾಟಕ ಪೊಲೀಸ್ ಜೊತೆಗೆ ನಾವು ಮಾಡ್ತಾ ಇದ್ವಿ. ಅವರು ಲೂಪ್ನಲ್ಲಿ ಇದ್ದಾರೆ. ಏನೇ ಈಗ 3 ಮಂದಿ ಪ್ರಮುಖರು ಅವರ ಸುಳಿವು ಸಿಕ್ಕಿದೆಯಾ ಏನು? ಅಲ್ಲ, ಅದು ನೋಡಿ ಅವ್ರದ್ದು ಎಲ್ಲ ಗುರುತು ನಮಗೆ ಗೊತ್ತು, ಎಲ್ಲ ಫೋಟೋ ಗೊತ್ತು, ಅವ್ರ ಮನೆ ವಿಳಾಸ, ತಂದೆ ತಾಯಿ ಹೆಸರು, ಹೆಂಡತಿ ಹೆಸರು ಎಲ್ಲ ಗೊತ್ತು ನಮಗೆ. ಆದರೆ ಅವರಿಗೆ ಕೆಲವು ಜನ ಯಾವ ಕಡೆ ಅವ್ರಿಗೆ ಬಚ್ಚಿಟ್ಟಿದ್ದಾರೆ. ಆದರೆ ಅದು ಸ್ವಲ್ಪ ನಮಗೆ ಮಾಹಿತಿದಾರರು ಅದು ತಮ್ಮ ಪ್ಲೇಸ್ ಎಲ್ಲ ಅದು ಶಿಫ್ಟ್ ಮಾಡ್ತಾ ಇರ್ತಾರೆ. ಮತ್ತು ಬೇರೆ ಬೇರೆ ಅವರು ಎಲ್ಲ ಯಾಕೆಂದರೆ ಒಂದು ಪ್ಲ್ಯಾನ್ಡ್ ಅಟ್ಯಾಕ್ ಇದು ಇತ್ತು. ಸೊ ಯಾರು ಇದು ಅಟ್ಯಾಕರ್ಸ್ ಇದ್ದರು ಅದು ಮಾಡಿದ ನಂತರ ಅವರು ತಕ್ಷಣ ಅಲ್ಲಿಂದ ಅವರು ಫರಾರಿಯಾಗಿದ್ದಾರೆ. ಅವ್ರಿಗೆ ಸೊ ನಾವು ಅದರ ಬಗ್ಗೆ ಇನ್ನೂ ಯಾವ ರೀತಿ ಅವ್ರಿಗೆ ಪತ್ತೆ ಹಚ್ಚಬೇಕು ನಾವು ನೋಡ್ತಾ ಇದ್ದೀವಿ. ಯಾವ ಜಾಗದಲ್ಲಿ ಅವರು ಬಚ್ಚಿಟ್ಕೊಂಡು ಇದ್ದಾರೆ ಅದು ನಾವು ಸರ್, ಈಗ ಯಾರೆಲ್ಲ ಅರೆಸ್ಟ್ ಆಗಿದೆ 7 ಜನ, ಹೆಚ್ಚಾಗಿ ಎಲ್ಲರೂ PFI ಮತ್ತು SDPI ಸಂಘಟನೆಯವರು ಇದ್ದಾರೆ. ಅವರ ಈಗ ಮಹಾಜರಿಗೂ ಅವರ ಆಫೀಸ್ಗಳಿಗೆ ಹೋಗಿದ್ದು ನಿಮಗೆ. ಆದರೆ ಅವ್ರು ಹೇಳ್ತಾರೆ ಅವರು ಯಾರು ನಮ್ಮ ಸಂಘಟನೆಯವರು ಇಲ್ಲ ನೋಡಿ, ನಾವು ಎಲ್ಲರ ಸಲುವಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅವರು ಯಾರು PFIನವರು ಇದ್ದಾರೆ ಇಲ್ಲ ಅದರ ಬಗ್ಗೆ ನಾವು ಖಚಿತಪಡಿಸ್ತೀವಿ. ಸುಮ್ಮನೆ ಬಾಯಿ ಮಾತು ಮೇಲೆ ನಾವು ಹೇಳಲ್ಲ. ಮತ್ತು ನಮ್ಮ ರೆಕಾರ್ಡ್ ಮೇಲೆ ಏನಿದೆ ನಾವು ಅದರ ಬಗ್ಗೆ ಸಾಕ್ಷಿ ಸಂಗ್ರಹಣೆ ಮಾಡಿಕೊಂಡು ಮಾತ್ರ ನಾವು ಹೇಳ್ತೀವಿ ಅವ್ರಿಗೆ PFI ಲಿಂಕ್ ಇದೆಯಾ ಅವ್ರು ಇಲ್ಲ. ಮತ್ತು ಸುಮ್ಮನೆ ನಾವು ಹೇಳಲ್ಲ. ಆದರೆ ಈಗ ಸದ್ಯಕ್ಕೇನಿದೆ ಕೆಲವು ಜನ ಮೇಲೆ ಒಂದು ನಾವು ಹೇಳ್ಬೋದು ಅವ್ರಿಗೆ ಸಸ್ಪೆಕ್ಟೆಡ್ ಲಿಂಕ್ಸ್ ಅವ್ರದ್ದು PFI ಜೊತೆಗೆ ಇದೆ. PFI ಯಾವುದು ರಿಜಿಸ್ಟರ್ಡ್ ಸಂಸ್ಥೆ ಇಲ್ಲ, ಒಂದು ನೋಂದಣಿ ರಿಜಿಸ್ಟ್ರಾರ್ ಆಫೀಸ್ನಿಗೆ ಮಾಡಿಸಿದ್ದಾರೆ. ಆರ್ತಿದು ಏನು ಇಲ್ಲವೇ ಇಲ್ಲ. ಸೊ ಅವರು ಒಂದು ಬೇರೆ ಟೈಪ್ ಆರ್ಗನೈಸೇಷನ್ ಇದೆ. ಆದರೂ ಕೂಡ ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಮಾತ್ರ ಯಾರು PFIನವರು ಇದ್ದಾನೆ ಇಲ್ಲ ಅದರ ಬಗ್ಗೆ ನಾವು ಖಚಿತಪಡಿಸ್ತೀವಿ. ಮತ್ತು ನಮ್ಮ ತನಿಖೆ ಕಾಲಕ್ಕೆ ಆ ವಿಷಯ ಏನಿದೆ ನಾವು ಸಾಕ್ಷಿ ಸಂಗ್ರಹಣೆ ಮಾಡಿಕೊಂಡು ಅವ್ರದ್ದು ಲಿಂಕ್ ಎಸ್ಟಾಬ್ಲಿಷ್ ಮಾಡಿದ ನಂತರ ನಿಮಗೆ ಹೇಳ್ಬೋದು ಖಚಿತವಾಗಿ ಎಲ್ಲರದು ಇದೆಯಾ, ಎಷ್ಟು ಜನದು ಇದೆ, ಎಷ್ಟು ಜನದು ಇಲ್ಲ, ಅದು ನಾವು ಹೇಳ್ಬೋದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನಾಡಿನ ಸಮಸ್ತ ಜನತೆಗೆ ವನಸ್ಥ ಫುಡ್ ಪ್ರಾಡಕ್ಟ್ಸ್ ವತಿಯಿಂದ 76ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.